ಆದಾಯ ಮಿತಿಯ ನೆಪವೊಡ್ಡಿ ಕೆಲವು ಬಿಪಿಎಲ್ ಕುಟುಂಬಗಳಿಗೆ ನೀಡಿರುವ ಆಹಾರ ಧಾನ್ಯ ವಿತರಣೆಯ ತಡೆಯನ್ನು ತೆರವುಗೊಳಿಸಬೇಕು ಎಂದು ಆಗ್ರಹಿಸಿ ಪುದು ಗ್ರಾಮದ ನಿಯೋಗ ಬುಧವಾರ ಶಾಸಕ ಯುಟಿ ಖಾದರ್ ಅವರ ಸೂಚನೆಯಂತೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಡಾಕ್ಟರ್ ರಾಜೇಂದ್ರ ಕೆವಿ ಅವರನ್ನು ಭೇಟಿಯಾಗಿ ಮನವಿ ನೀಡಿದೆ. ಬಿಪಿಎಲ್ ಪಡಿತರ ಹೊಂದಿರುವ ಕುಟುಂಬದ ಒಬ್ಬ ಸದಸ್ಯ ಬ್ಯಾಂಕ್ ಸಾಲ ಪಡೆದು ಬೈಕ್, ಆಟೋ ರಿಕ್ಷಾ ಸೇರಿದಂತೆ ಇತರ ಸಣ್ಣಪುಟ್ಟ ವಾಹನಗಳನ್ನು ಖರೀದಿಸಿದ್ರು. ಅಂತಹ ಕುಟುಂಬಗಳ ಆದಾಯ ಮಿತಿ ಹೆಚ್ಚಿದೆ ಎಂದು ಆಹಾರ ಧಾನ್ಯಗಳ ವಿತರಣೆಯನ್ನು ತಡೆಹಿಡಿಯಲಾಗಿದೆ. ಇಂತಹ ಕುಟುಂಬಗಳಿಗೆ ಸರ್ಕಾರದಿಂದ ಆಹಾರ ಧಾನ್ಯ ವಿತರಣೆಯಾಗಿದ್ದು, ನ್ಯಾಯಬೆಲೆ ಅಂಗಡಿಗೆ ತೆರಳಿದಾಗಲೇ ಆಹಾರ ಧಾನ್ಯ ವಿತರಣೆಗೆ ತಡೆ ಹಿಡಿದಿರುವ ವಿಚಾರ ತಿಳಿಯುತ್ತದೆ. ಕೊರೋನಾ ಲಾಕ್ಡೌನ್ನ ಇಂತಹ ಸಂದರ್ಭದಲ್ಲಿ ಸಾಕಷ್ಟು ಕುಟುಂಬಗಳು ಆದಾಯವಿಲ್ಲದೆ, ಉದ್ಯೋಗವಿಲ್ಲದೆ ಪರದಾಡುವ ಸ್ಥಿತಿ ಇದೆ. ಇಂತಹ ವೇಳೆ ಸರ್ಕಾರ ಈ ರೀತಿಯ ನೆಪವೊಡ್ಡಿ ಬಡ ಕುಟುಂಬಗಳ ತಿನ್ನುವ ಆಹಾರಕ್ಕೂ ತಡೆ ಹಿಡಿದಿರುವುದು ಸರಿಯಾದ ಕ್ರಮವಲ್ಲ. ಹೀಗಾಗಿ ತಾವು ಈ ಕುರಿತು ತತ್ಕ್ಷಣ ಗಮನ ಹರಿಸಿ ಇಂತಹ ಕುಟುಂಬಗಳ ಆಹಾರ ಧಾನ್ಯ ವಿತರಣೆಯ ತಡೆಯನ್ನು ತೆರವುಗೊಳಿಸಿ ವಿತರಣೆಗೆ ಕ್ರಮ ಕೈಗೊಳ್ಳಬೇಕು ಎಂದು ನಿಯೋಗ ಜಿಲ್ಲಾಧಿಕಾರಿಗಳಿಗೆ ನೀಡಿದ ಮನವಿಯಲ್ಲಿ ಒತ್ತಾಯಿಸಿದೆ. ಜಿಲ್ಲಾ ಪಂಚಾಯತ್ ಮಾಜಿ ಸದಸ್ಯ ಉಮರ್ ಫಾರೂಕ್ ಅವರ ನೇತೃತ್ವದ ನಿಯೋಗದಲ್ಲಿ ಪುದು ಗ್ರಾಮ ಪಂಚಾಯತ್ ಅಧ್ಯಕ್ಷ ರಮ್ಲಾನ್ ಮಾರಿಪಳ್ಳ, ಸದಸ್ಯರಾದ ರಾಜಾಕ್ ಅಮೇಮಾರ್, ಫೈಜುಲ್ ಅಮೇಮಾರ್, ಮುಡುಪು ಬ್ಲಾಕ್ ಯುವ ಕಾಂಗ್ರೆಸ್ ಉಪಾಧ್ಯಕ್ಷ ಮಜೀದ್ ಪೆರಿಮಾರ್ ಮತ್ತಿತರರು ಪಾಲ್ಗೊಂಡಿದ್ದರು.